ಪ್ರಭು ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯರು ಈ ಭೂಲೋಕಕ್ಕೆ ಬಂದರು ಸ್ವರ್ಗ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಮತ್ತು ವಿಸ್ತರಿಸಲು. ಅವರು ಇದನ್ನು ಹೇಗೆ ಮಾಡಿದರು? ಯಾವಾಗ ಅವರಲ್ಲಿ ವಿಶ್ವಾಸ ಹುಟ್ಟಿತೋ ಆವಾಗ ಅಲ್ಲಿ ಸ್ವರ್ಗ ಸಾಮ್ರಾಜ್ಯ ಸ್ಥಾಪಿತವಾಗ್ತಿದ್ದು ಅರ್ಥ. ಅವರು ಮಾಡಿದ ರೀತಿ ಹೀಗೆ ನೋಡಿ, ಅವರು ಬೋಧನೆ ನೀಡಿದರು. ಯಾರು ಆ ಬೋಧನೆಯನ್ನು ನಂಬಿದರೋ, ಒಪ್ಪಿದರೋ ಅಲ್ಲಿ ವಿಶ್ವಾಸ ಹುಟ್ಟಿದ್ದು, ಅಲ್ಲಿ ಸ್ವರ್ಗ. ಮತ್ತು ಯಾರು ವಿಶ್ವಾಸತಾರೋ, ಅವರಲ್ಲಿ ವಿಶ್ವಾಸ ಇಟ್ಟಿದ್ದಾರೋ ಅವರಿಗೆ ಅವರು ಹೇಳಿದರು, ನೀವು ಸ್ವರ್ಗ ಸಾಮ್ರಾಜ್ಯದಿಂದ ದೂರ ಇಲ್ಲ ಅಂತ. ಅಂದರೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಅವರ ಹತ್ತಿರ ಆದರು. ಅವರು ಹಲವಾರು ರೋಗಿಗಳನ್ನು ಗುಣಪಡಿಸಿದರು. ಆಗ ಗುಣಪಡಿಸಿದ ಮೇಲೆ ಏನಾಯಿತು? ಅವರ ಯೇಸುವಿನ ಪರಿಚಯ ಅವರಿಗೆ ಆಯಿತು. ದೇವರ ಪ್ರೀತಿಯನ್ನು ಅವರ ರೋಗಿಗಳನ್ನು ಗುಣಪಡಿಸಿದ ಮುಖಾಂತರ ದೇವರ ಪ್ರೀತಿಯನ್ನು ಯೇಸು ಸ್ವಾಮಿಯವರು ತೋರಿಸಿದರು. ಅವರಲ್ಲಿ ಆ ವಿಶ್ವಾಸ ಹುಟ್ಟಿತು. ಅವರು ಕೂಡ ಎಲ್ಲ ರೋಗಿಗಳು, ಯಾರೋ ರೋಗಿಗಳು ಗುಣಪಟ್ಟರೋ ಅವರೆಲ್ಲರೂ ಆ ದೇವರಿಗೆ ಹತ್ತಿರವಾದರು, ಸ್ವರ್ಗ ಸಾಮ್ರಾಜ್ಯಕ್ಕೆ ಹತ್ತಿರ ಆದರು. ಯಾಕಂದರೆ ಅವರಲ್ಲಿ ವಿಶ್ವಾಸ ಹುಟ್ಟಿತು. ಮತ್ತು ಎಷ್ಟೋ ಪಾಪಿಷ್ಟಗಳು ಇದ್ದರು, ಸಮಾಜದಿಂದ ಬಹಿಷ್ಕೃತರಾದವರು. ಅವರು ಯೇಸು ಸ್ವಾಮಿಯವರು ಅವರನ್ನೇ ಸ್ನೇಹ ಬೆಳೆಸಿದರು, ಅವರನ್ನೇ ಪ್ರೀತಿಯಿಂದ ಅವರನ್ನು ಬರಮಾಡಿದರು, ಸ್ವಾಗತಿಸಿದರು. ದೇವರ ಪ್ರೀತಿಯ ಅನುಭವ ಅವರಿಗೆ ಆಯಿತು. ಆ ಪಾಪಿಷ್ಟರಿಗೆ ಕ್ಷಮೆ ದೊರೆಯಿತು, ದೇವರ ಪ್ರೀತಿಯ ಅನುಭವ ಅವ್ರಿಗೆ ಆಯಿತು. ಅವರಲ್ಲಿ ವಿಶ್ವಾಸ ಹುಟ್ಟಿತ್ತು. ಅವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಹತ್ತಿರವಾದರು. ಈ ರೀತಿ ಈ ಎಲ್ಲ ಘಟನೆಗಳ ಮೂಲಕ, ಬೋಧನೆಗಳ ಮೂಲಕ, ರೋಗ ಗುಣಪಡಿಸುವ ಮೂಲಕ ಯೇಸು ಸ್ವರ್ಗ ಸಾಮ್ರಾಜ್ಯದ ಆ ಶುಭ ಸಂದೇಶವನ್ನು ಸಾರಿದರು. ಆದರೆ ಈ ಶುಭ ಸಂದೇಶದ ಕಾರ್ಯ, ಆ ಸಾರುವ ಕಾರ್ಯ ಸ್ಥಗಿಸಲು ಸಾಧ್ಯವಿಲ್ಲ, ಅದು ಮುಂದುವರಿಯಬೇಕು. ಅಂತೆಯೇ ಅವರು ಶಿಷ್ಯರನ್ನು ನೇಮಿಸಿದರು ಮತ್ತು ಇನ್ನು ಶುಭ ಸಂದೇಶವನ್ನು ನಾವು ನೋಡ್ತೇವೆ. ಅವರು ಕಳುಹಿಸಿದರು ಈ ಶುಭ ಸಂದೇಶವನ್ನು ಸಾರಲು. ಮತ್ತು ಈ ಶುಭ ಸಂದೇಶನ ಸಾರುವಾಗ ಅವರು ಕೊಟ್ಟದ್ದೇನು? ಅವರಿಗೆ ಒಂದು ರೀತಿಯಲ್ಲಿ ಅವರಲ್ಲಿ ಆ ಒಂದು ಅನುಭವ ಇತ್ತು. ಯೇಸುವಿನೊಡನೆ 3 ವರ್ಷ ಏನೋ ಅವರು ಯೇಸುವಿನೊಡನೆ ಇದ್ದರು. ಅವರನ್ನು ಯೇಸುವಿನ ಎಲ್ಲ ಕಾರ್ಯಗಳನ್ನು, ಕೆಲಸಗಳನ್ನು ಪ್ರತ್ಯಕ್ಷ ಕಂಡಿದ್ದರು, ಬೋಧೆಯನ್ನು ಆಲಿಸಿದ್ರು, ಎಲ್ಲ ಅನುಭವ ಇತ್ತು ಒಂದು ಕಡೆ. ಮತ್ತೊಂದು ಕಡೆ ಅವರು ಯೇಸು ಕೊಟ್ಟ ಆ ಕಳಿಸುವಾಗ ಕೊಟ್ಟಿದ್ದೇನೆಂದರೆ ಒಂದು ಅಧಿಕಾರ, ಆ ಶಕ್ತಿ, ರೋಗಗಳನ್ನು ಗುಣಪಡಿಸಲು. ನಾವು ಇನ್ನೊಂದು ಸುಭಾಷೆ ನೋಡ್ತೇವೆ, ಅವರು ಆದೇಶ ಇಡ್ತಾರೆ, ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಈ ಒಂದು ಅಧಿಕಾರಗಳನ್ನು, ಒಂದು ರೀತಿಯ ಶಕ್ತಿಯನ್ನು ಅವರು ನೀಡ್ತಾರೆ. ಆದರೆ ಅವರಿಗೆ ಅವರ ಜೀವನ ನಡೆಸಬೇಕಾದ ಅವಶ್ಯಕತೆಗಳನ್ನು, ಅಗತ್ಯಗಳನ್ನು ಪೂರೈಸಬೇಕಾದ ಏನು ಬೇಕು? ಹಣ ಬೇಕು, ಆಸ್ತಿ ಬೇಕು. ಅದೆಲ್ಲ ಕೊಡುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಜೇಬಿನಲ್ಲಿ ಚಿನ್ನ, ಬೆಳ್ಳಿ, ತಾಮ್ರವನ್ನಾಗಲಿ ನೀವು ತಗೊಂಡು ಹೋಗಬೇಡಿ ಅಂತ. ನೋಡಿ, ಪ್ರೇಷಿತರ ಕಲಾಪಗಳಲ್ಲಿ ಆ ಪುಸ್ತಕದಲ್ಲಿ, ಆ ಪತ್ರ ನೋಡ್ತೇವೆ. ಯೋಹಾನ ಮತ್ತು ಪೇತ್ರ ದೇವಾಲಯದ ಆವರಣದಲ್ಲಿ ಹೋಗುವಾಗ ಒಬ್ಬ ಭಿಕ್ಷುಕ, ಕುಂಠನಾದ ಒಬ್ಬ ಭಿಕ್ಷುಕ ಅಲ್ಲಿರ್ತಾನೆ. ಅವರ ಈ ಯೋಹಾನ ಮತ್ತು ಪೇತ್ರನಂತ ಭಿಕ್ಷೆ ಕೇಳ್ತಾನೆ. ಆಗ ಅವ್ರು ಏನು ಹೇಳ್ತಾರೆ? ನನ್ನ ಹತ್ರ ಚಿನ್ನ ಬಂಗಾರ ಏನೂ ಇಲ್ಲ, ಆದರೆ ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ನಿಮಗೆ ಆದೇಶ ಇಡ್ತೇನೆ, ಎದ್ದು ನಿಲ್ಲು ಅಂತ. ಅವ್ರು ತಕ್ಷಣ ಎದ್ದು ನಿಲ್ತಾರೆ. ಆಮೇಲೆ ಅವರು ಸಂತೋಷದಿಂದ ಆ ಭಿಕ್ಷುಕ ಕುಣಿದು ಕುಪ್ಪಳಿಸ್ತಾನೆ. ಅಂದರೆ ಯೇಸು ಸ್ವಾಮಿಯರು ಅವರ ಅಧಿಕಾರನ, ಆ ಶಕ್ತಿ, ರೋಗಿಗಳನ್ನು ಗುಣಪಡಿಸುವ ಅಧಿಕಾರ, ಶಕ್ತಿಯನ್ನು ಅವರು ಆ ಶಿಷ್ಯರಿಗೆ ನೀಡಿದ್ದರು. ಅದು ಸಾಕು, ಬೇರೆ ಏನು ನಿಮಗೆ ಬೇಡ. ಚಿನ್ನ, ಬಂಗಾರ ಅಥವಾ ಆಸ್ತಿ ಬೇಡ.
ಅವರು ಯಾಕೆ ಈ ಜೇಬಿನಲ್ಲಿ ಚಿನ್ನ ಬೆಳ್ಳಿ ತಾಮ್ರವನ್ನಾಗಲಿ ನೀವು ತಗೊಂಡು ಹೋಗಬೇಡಿ ಅಂತ ಹೇಳ್ತಾರೆ? ಯೇಸು ಹೇಳಿದುಂಟು, ನೀವು ಇಬ್ಬರ ಒಡೆಯರನ್ನು ನೀವು ಪ್ರೀತಿಸಲು ಸಾಧ್ಯವಾಗುವುದಿಲ್ಲ. ಹಣ ಮತ್ತು ದೇವರು ಇವರನ್ನು ನೀವು ಒಂದೇ ಸರಿ ಪ್ರೀತಿಸಲು ಒಬ್ಬರನ್ನು ದ್ವೇಷಿಸಬೇಕು, ಇನ್ನೊಬ್ಬರನ್ನು ಪ್ರೀತಿಸಬೇಕಾಗುತ್ತೆ. ಆದ್ದರಿಂದ ನೀವು ಹಣವನ್ನು ಪ್ರೀತಿಸುವುದಾದರೆ ಹಣದ ಸೇವಕರಾಗ್ತೀರಿ, ಸಂಪತ್ತನ್ನು ಪ್ರೀತಿಸುವುದಾದರೆ ಸಂಪತ್ತಿನ ಸೇವಕರಾಗ್ತೀರಿ, ದೇವರನ್ನು ಪ್ರೀತಿಸುವುದಾದರೆ ದೇವರ ಸೇವಕರಾಗ್ತೀರಿ. ಅದರಿಂದ ಅವ್ರು ಹೇಳ್ತಾರೆ, ಈ ಆಸ್ತಿ ಹಣ ನಿಮಗೆ ಬೇಡ. ಯಾವಾಗ ಆಸ್ತಿ ಪಾಸ್ತಿ ನಾವು ಅಂಟಿಕೊಳ್ತೀವೋ ದೇವರಿಂದ ದೂರವಿರ್ತೀವಿ. ಆದ್ದರಿಂದ ಈ ಒಂದು ಎಚ್ಚರಿಕೆಯಾಗಿ ಅವರಿಗೆ ಇದನ್ನು ತಗೊಂಡು ಹೋಗಬೇಡಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದೆಡೆ ನಾವು ಮುಂದೆ ಅವರು ಹೇಳ್ತಾರೆ, ಆದರೆ ನೀವು ಈ ಶುಭ ಸಂದೇಶ ಸಾರುವಾಗ ಜೀವನ ನಡೆಸಬೇಕು. ಜೀವನದ ಅಗತ್ಯಗಳಿವೆ, ಅವಶ್ಯಕತೆಗಳಿವೆ. ಅದನ್ನು ಪೂರೈಸ್ತಾರೆ ಯಾರನ್ನು ಕೊಡ್ತಾರೆ? ದೇವರು ಎಲ್ಲ ಕಡೆ ಒಳ್ಳೆಯ ಜನರನ್ನು ಒಂದು ದೇವದೂತರನ್ನು ಕಳಿಸ್ತಾರೆ. ಅದಕ್ಕೆ ಯೇಸು ಹೇಳ್ತಾರೆ, ನಿಮಗೆ ಆ ಮನೆಯವರು ನಿಮ್ಮನ್ನು ಸ್ವಾಗತಿಸಿದರೆ ನಿಮ್ಮ ಆಶೀರ್ವಾದ ಅವರ ಮೇಲೆ ನೆಲೆಸಲಿ. ಅಲ್ಲಿ ಮುಂದಕ್ಕೆ ಹೋಗ್ತಾ ಅವರಲ್ಲೇ ನೀವು ಒಂದು ಪಟ್ಟಣಕ್ಕಾಗಲಿ ಹಳ್ಳಿಗಾಗಲಿ ಹೋದಾಗ ಅಲ್ಲಿ ನಿಮ್ಮನ್ನು ಬರಿ ಮಾಡಿಕೊಳ್ಳಲು ಯೋಗರೆಂದು ಯಾರೆಂದು ಕಂಡುಹಿಡಿರಿ. ಅಲ್ಲಿಂದ ಮುಂದಕ್ಕೆ ಸಾಗುವವರೆಗೂ ಅವನಲ್ಲೇ ತಂಗಿರಿ. ನೀವು ಒಂದು ಮನೆ ಹೋದಾಗ ಆ ಮನೆಗೆ ಶುಭವಾಗಲೆಂದು ಹಾರೈಸಿರಿ. ಅಂದರೆ ದೇವರು, ಈ ಒಳ್ಳೆ ಜನರು ಎಲ್ಲ ಕಡೆ ಇದ್ದಾರೆ. ದೇವದೂತರಂತೆ ನಮ್ಗೆ ಕಳಿಸ್ತಾರೆ. ಅಂದರೆ ಅವರು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾರೆ. ಆದ್ದರಿಂದ ನೀವು ಒಂದು ಕಡೆ ನಾವು ದೇವರಲ್ಲಿ ಸಂಪೂರ್ಣ ಆ ಶಿಷ್ಯರು ಸಂಪೂರ್ಣ ದೇವರಲ್ಲಿ ಅವಲಂಬಿತರಾಗಿರಬೇಕು. ಮತ್ತು ಒಳ್ಳೆಯ ಜನರು ಈ ಭೂಲೋಕದಲ್ಲಿ ಇರುತ್ತಾರೆ. ನಿಮ್ಮ ಶುಭ ಸಂದೇಶವನ್ನು ಪ್ರೋತ್ಸಾಹಿಸಲು, ಶುಭ ಸಂದೇಶ ಕಾರ್ಯವನ್ನು ಪ್ರೋತ್ಸಾಹಿಸರು, ಉತ್ತೇಜಿಸುವವರು, ಅದನ್ನು ಅಂತಹ ಹಿತೈಷಿಗಳು ಇದ್ದಾರೆ. ಅವರಲ್ಲಿ ಅವಲಂಬಿತರಾಗಿರಿ. ಮತ್ತು ಯೇಸುಸ್ವಾಮಿ ಒಂದು ಎಚ್ಚರಿಕೆ ಹೇಳ್ತಾರೆ, ನಿಮಗೆ ಹೇಗೆ ಯೇಸುಸ್ವಾಮಿಗೆ ತಿರಸ್ಕಾರ ಸಿಕ್ಕಿತೋ ಅದೇ ರೀತಿ ಶಿಷ್ಯರು ಕೂಡ ತಿರಸ್ಕಾರ ಸಿಗ್ಬೋದು ಅಂತ ನೀವು ಏನು ಮಾಡಬೇಕು? ಅಂಥ ತಿರಸ್ಕಾರ, ದ್ವೇಷ ಕಂಡು ಬಂದಲ್ಲಿ ನೀವೇನು ಮಾಡಬೇಕು? ನೀವು ಆ ಮನೆಯನ್ನು, ಆ ಊರನ್ನು ಬಿಟ್ಟು ಮುಂದಕ್ಕೆ ಹೋಗಿರಿ ಅಂತ ಹೇಳ್ತಾರೆ. ಆ ಮನೆಯನ್ನು ಅಥವಾ ಊರನ್ನು ಬಿಟ್ಟು ಮುಂದಕ್ಕೆ ಹೋಗಿರಿ. ಕೆಲವೊಮ್ಮೆ ನಾವು ಹೇಳ್ದುಂಟು, ಯೇಸುಸ್ವಾಮಿಯರ ಆ ಸಂದೇಶ ಎಲ್ಲರೂ ಒಪ್ಪಿಕೊಳ್ಬೇಕು ಅಂತ. ಆದರೆ ದೇವರು ಎಲ್ಲರಿಗೂ ಸ್ವಾತಂತ್ರ್ಯ ನೀಡಿದ್ದಾರೆ, ಮನುಷ್ಯನಿಗೆ ಸ್ವಾತಂತ್ರ್ಯ ನೀಡಿದ್ದಾರೆ. ಆ ಸ್ವಾತಂತ್ರ್ಯವನ್ನು ಅವರು ಗೌರವಿಸ್ತಾರೆ. ಒಂದು ರೀತಿ ಅವರು ಒಪ್ಪಿಕೊಳ್ಳದಿದ್ದರೆ ನಾವು ಬಲಾತ್ಕಾರದಿಂದ ಅವನು ಒಪ್ಪುವಂತೆ ಮಾಡಲು ಸಾಧ್ಯವಿಲ್ಲ. ಅವರ ಸಮಯಕ್ಕನುಸಾರವಾಗಿ ಯಾವಾಗೊಂದು ರೀತಿ ಅವರು ಒಪ್ಪಿಕೊಳ್ಬೋದು. ಆದರೆ ನಾವು ಬಲಾತ್ಕಾರದಿಂದ, ಫರಿಸಾಯರು ಯೇಸುಸ್ವಾಮಿಯ ಸಂದೇಶವನ್ನು ಒಪ್ಪಿಕೊಳ್ಳಲ್ಲ. ಬಲಾತ್ಕಾರದಿಂದ ಯೇಸುಸ್ವಾಮಿ ಏನು ಮಾಡೋಕ್ಕೆ ಆಗಿಲ್ಲ. ಅಂತೆಯೇ ನಾವು ಸಾರುವುದನ್ನು, ದೇವರ ಶುಭ ಸಂದೇಶವನ್ನು ಯೇಸುಸ್ವಾಮಿ ಸಾರಬೇಕು, ಯಾವತ್ತು ಬಲಾತ್ಕಾರದಿಂದ ಅಲ್ಲ. ಆದ್ದರಿಂದ ಯೇಸುಸ್ವಾಮಿ ಹೇಳ್ತಾರೆ, ಅಲ್ಲಿ ನೀವು ಅಂಥವರನ್ನು ಮಾತಾಡುವಾಗ ನಿಮ್ಮ ಶುಭ ಸಂದೇಶಕ್ಕೆ ತಿರಸ್ಕಾರ ದೊರೆಯುವಾಗ ಅಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಆ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಿ. ಯಾಕೆಂದರೆ ಹಲವಾರು ಬೇರೆ ಕಡೆ ಇರ್ಬೋದು ಜನರು ತುಂಬ ಕುತೂಹಲದಿಂದ, ಒಂದು ರೀತಿಯ ಸಂತೋಷದಿಂದ ನಿಮ್ಮನ್ನು ಬರಮಾಡಿಕೊಳ್ಳುವರಿದ್ದಾರೆ, ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಯೇಸು ಹೇಗೆ ಶಿಷ್ಯರಿಗೆ ಈ ಆದೇಶವನ್ನು ನಿತ್ತರು, ಈ ಶುಭ ಸಂದೇಶವ ಆ ಜವಾಬ್ದಾರಿಯನ್ನು ನಿತ್ತರು, ನಾವು ಕೂಡ ಯೇಸುವಿನ ಶಿಷ್ಯರು. ಅದರಿಂದ ನಮ್ಮ ನಡೆನುಡಿಗಳ ಮೂಲಕ, ಯೇಸುಸ್ವಾಮಿಯ ಬೋಧನೆ ಪ್ರಕಾರ ನಾವು ಜೀವನ ನಡೆಸುವ ಮೂಲಕ ನಮ್ಮ ವಿಶ್ವಾಸವನ್ನು ದೃಢವಿಟ್ಟು ನಾವು ಜೀವನ ನಡೆಸುವ ಮೂಲಕ
ಈ ಯೇಸುಸ್ವಾಮಿಯರ ಆ ಶುಭ ಸಂದೇಶಕ್ಕೆ, ಯೇಸುಸ್ವಾಮಿಯರಿಗೆ ಪ್ರೀತಿಗೆ ನಾವು ಸಾಕ್ಷಿಯಾಗಬೇಕು. ಈ ಕೃಪಾವರಗಳನ್ನು ಬಿಟ್ಕೊಳ್ಳೋಣ. ಆಮೇಲೆ